ಹಾಗೆಂದುಕೊಳ್ಳಬಹುದು. ವಿಚಾರ ಮಹತ್ತರವಾದ ಅನೇಕವಿದೆ. ನಮ್ಮ ಹುಟ್ಟೂರು ಶೋಣಿತಾಪುರವಾಗಿತ್ತು. ಅದನ್ನು ಬಿಟ್ಟು ಬರುವಂತಹ ಪ್ರಮೇಯ ನನ್ನ ಬದುಕಿಗೆ ಬಂತು. ಜನ್ಮಭೂಮಿಯು ಕರ್ಮಭೂಮಿ ಆದಂತಹ ಆ ಶೋಣಿತಾಪುರದಲ್ಲಿ ಮೆರೆದಾಡಬೇಕಾದಂತಹ ನಾವುಗಳು ಓದಿ ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ದೇವತೆಗಳಿಗೂ ಅಸುರರಿಗೂ ಘನಘೋರ ಸಂಗ್ರಾಮವಾಯಿತು. ಆ ಸಂದರ್ಭ ದೇವತೆಗಳ ಪಕ್ಷಪಾತಿಯಾಗಿ ಆ ಕರಿಯನಂತೆ ನಾರಾಯಣನಂತೆ ಹರಿಯಂತೆ ಅವರ ಪಕ್ಷ ವಹಿಸಿಕೊಂಡು ಬಂದ ಅಸುರರಾದಂತಹ ನಮ್ಮ ವಂಶಕ್ಕೆ ಅಪಮಾನವಾಯಿತು, ಸೋಲಾಯಿತು, ಅನೇಕರ ಸಾವು ಆಯಿತು. ಅದನ್ನು ನೋಡಿದಂತಹ ನಾನು ದೂರದಲ್ಲಿ ವೀಕ್ಷಣೆ ಮಾಡಿದೆ. ಇಲ್ಲಿ ಉಳಿದ ನನ್ನ ಬದುಕಿನ ಸತ್ಯಕಾರ ಇದೆ, ಅಪಾಯವಿದೆ. ಆದರೆ ನಮ್ಮ ವಂಶಕ್ಕೆ ಕೇಡನ್ನು ಬಗೆದಂತಹ ನಾರಾಯಣ ವೈಕುಂಠವಾಸಿಯಂತೆ ಆತನ ನಿರ್ನಾಮವೇ ನನ್ನ ಪ್ರಧಾನ ಲಕ್ಷ್ಯವಾಗಿತ್ತು. ಏನ್ ಮಾಡೋಣ? ಶಕ್ತಿ ಸಂಚಯನ ಆಗಬೇಕು. ಆ ಕಾರಣಕ್ಕಾಗಿ ಭೂಲೋಕದಿಂದ ಓಡಿ ಬಂದೆ. ನೇರವಾಗಿ ಬಂದು ಸೇರಿದ್ದು ಈ ಪಾತಾಳ ಲೋಕವನ್ನು. ನನ್ನ ಹಾಗೆ ಅನೇಕ ಮಂದಿ ಜೀವಗಳ್ಳರಾಗಿ ಓಡಿ ಬಂದವರಿದ್ರು. ಅವರೆಲ್ಲ ಒಟ್ಟು ಸೇರಿಸಿದೆ. ಅವರೆಲ್ಲರಿಗೂ ನೇತೃತ್ವವನ್ನು ಕೊಟ್ಟೆ. ಬೆತ್ತಲ್ಮಾರಿ ಎನ್ನುವಂತಹ ನಾಮಾಂಕಿತಳಾದೆ. ನಾನೇ ಒಂದು ಪುರವನ್ನು ನಿರ್ಮಾಣ ಮಾಡಿದೆ. ಇದಕ್ಕೆ ಮಧುವನ ಉದ್ದೇಶವು ಪಾತಾಳ ಲೋಕದ ಮಧುವನ. ನಾನು ಬರುವಾಗ ಇಲ್ಲಿ ಸ್ವಲ್ಪ ನಾಗರಾಜನ ಪ್ರಭಾವ ಇತ್ತು. ಸ್ವಲ್ಪ ಆ ನಾಗರಾಜನ ನನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡಿದೆ. ಇನ್ನು ಭೀತಿ ಇಲ್ಲ, ಅಂತೂ ಸಂತೃಪ್ತಿಯಿಂದ ಇದ್ದೇನೆ. ನಮ್ಮವರು ಅನೇಕ ಮಂದಿ ಇದ್ದಾರೆ. ಪಾಪ ಮುಂದೇನು ಎನ್ನುವಂತ ತವಕದಲ್ಲಿದ್ದಾರೆ. ಆಸ್ಥಾನ ಪ್ರವೇಶ ಮಾಡಿದ್ದೇನೆ. ಯಾರ್ದಾದ್ರೂ ದುಃಖ ದುಮ್ಮಾನಗಳು ವಿಚಾರಗಳಿದ್ರೆ ಹೇಳ್ಬಹುದು, ಬರ್ಬಹುದು. ಇದು ದನದ ಕೊಟ್ಟಿಗೆ ಅಲ್ಲ, ರಾಜಸ್ಥಾನವಿದು. ಏನಾಗ್ಬೇಕೀಗ? ರಾಜಸ್ಥಾನದಲ್ಲಿ ಹೇಗಿರ್ಬೇಕು ಹಾಗೆ ಇರಬೇಕು. ಮಾತಾಡಲಿಕ್ಕೆ ಬಂದದಲ್ಲ ನಾನು.
ನಾನು ನನ್ನ ಕೆಲಸದಲ್ಲಿ ಬಂದದ್ದು, ನಿಮ್ಮ ಹತ್ರ ಎಲ್ಲ ಮತ್ತೆ ಮಾತಾಡ್ತೀನಿ. ನೀನು ಬಂದದ್ದಿಲ್ಲಿಗೆ ಯಾರ ಭಾಗದಲ್ಲಿದ್ದಿ ಎನ್ನುವಂತ ಪ್ರಶ್ನೆ ಉಂಟಾನ ನಿನಗೆ? ನಾನು ಬಂದದ್ದು ಇಲ್ಲಿಗೆ ಆಕರ್ಷ ಆಗ್ತಾನೆ. ಯಾಕೆ ಯಾಕೆ ಆಕರ್ಷ ಆಗುದು ಯಾಕೆ? ನಾನು ಎಲ್ಲಿಗೆ ಬಂದಿದ್ದೇನೆ, ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರವೇ ಮಾತಾಡ್ತೇನೆ, ನಿಮ್ಮ ಹತ್ರ ಉಳಿಸೋದಿಲ್ಲ. ಈ ಕ್ಷೇತ್ರ ಯಾವುದು? ಯಾವುದು ಈ ಕ್ಷೇತ್ರ? ಈ ಕ್ಷೇತ್ರ ಏನಾಯ್ತು ಈಗ? ಏನಾಗುವುದಿಲ್ಲ. ಏನಾಗ್ಬೇಕು ಈಗ? ಏನಾಗಬಾರದು. ಏನು? ಇಲ್ಲಿ ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕು. ಹೌದು, ಶಿಸ್ತು ಬೇಕು, ಹೌದೌದು, ಸಂಯಮ ಬೇಕು. ಹೌದೌದು. ಹೇಗಿರ್ಬೇಕು ಎನ್ನುವುದನ್ನು ಇವರನ್ನು ನೋಡಿ ಕಲಿಬೇಕು. ಈ ಊರಿನಲ್ಲಿ ಇವರೆಲ್ಲರೂ ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ ಪರೋಪಕಾರಿಗಳಾಗಿ ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವಂತಹ ಚಾಕಚಕ್ಯತೆಯನ್ನು ಮೈಗೂಡಿಸಿಕೊಂಡವರು ಇವರೆಲ್ಲ ಮನಸ್ಸು ಮಾಡಿದ್ದಾರೆ. ಅರೆಕ್ಷಣ ನಿನ್ನ ವಿಳಾಸ ಉಂಟ ಇಲ್ಲಿ, ಆದ್ರೆ ಅವರು ಮನಸ್ಸು ಮಾಡುದಿಲ್ಲ. ಏನು ಬೇಸರ ಮಾಡಬೇಡ. ನನಗೆ ಕೂಡ ಈಗ ಗೊತ್ತಾಯ್ತು, ನೀವು ಕೂಡ ನಿಮ್ಮ ಧೈರ್ಯದಲ್ಲಿ ಮಾತಾಡುದಲ್ಲ, ಇವರ ಧೈರ್ಯದಲ್ಲಿ ಮಾತಾಡೋದು. ನೀನು ಹೇಳಿದ್ದು 100ಕ್ಕೆ 100 ಅಕ್ಷರಶಃ ಸತ್ಯವೇ. ಮತ್ತೆ ಇವರಿಲ್ಲದಿದ್ದರೆ ನಾನು ಏನು? ನಾನು ಏನೂ ಅಲ್ಲ. ಹಾಗಂತೇಳಿ ಯಾರೋ ಒಬ್ಬ ಬಂದು ಅವರಿಗೆ ನಾನು ಅಂತ ಹೇಳಿದ್ರೆ ಒಪ್ಪಿಕೊಳ್ಳುವುದಿಲ್ಲ. ಸಮಷ್ಟಿಯ ಮೇಲೆ ವಿಶ್ವಾಸ ಇಟ್ಟವನ, ಸಮಷ್ಟಿಯ ಮೇಲೆ ನಾನು ಗೌರವ ವ್ಯಕ್ತಪಡಿಸುವ. ಆ ಕಾರಣದಿಂದಾಗಿ ಇಲ್ಲಿನ ನಾಯಕತ್ವ ನನಗೆ ಸಿಕ್ಕಿದೆ. ಅರ್ಥವಿಸಿಕೋ. ಇಲ್ಲಿ ಹೇಗಿರಬೇಕು? ಯಾರಿಲ್ಲಿ ಹೇಳುವವರು ಯಾರು? ಹೇಳುವವರು ಯಾರು? ವ್ಯವಸ್ಥಾಪಕರು ಯಾರು? ಸಂಚಾಲಕರು ಯಾರು? ಆಡಳಿತ ನಡೆಸುವವರು ಯಾರು? ಇದನ್ನು ಜೀವನಾಧಾರ ಮಾಡಿದವರು ಯಾರು? ಎಲ್ಲವನ್ನೂ ಪರಿಗಣನೆಗೆ ತರಬೇಕು. ಅಷ್ಟು ಗುರುತು ನನಗಿಲ್ಲ, ನೀವು ಮಾಡಿಕೊಂಡು ಬರ್ತೀರಿ. ನೀವು ಇವರ ತರದಲ್ಲಿ ಮಾತಾಡಬಹುದು. ನಾನು ಒಬ್ಬನೇ ಬಂದದ್ದು, ಒಬ್ಬಂಟಿಯಾಗಿ ಬಂದವನ ಧೈರ್ಯ ನನಗೆ. ಮತ್ತೆ ಇದನ್ನು ಧೈರ್ಯ ಅಂತ ಹೇಳುವುದಲ್ಲ, ಏನು ಇದನ್ನು ಹುಚ್ಚು ಹುಂಬತನ ಅಂತ ಹೇಳುದು. ಯಾಕೆ? ಧೈರ್ಯ ಎನ್ನುವುದು ರಭಸದಲ್ಲಿ ಹರಿಯುವಂತಹ ನೀರಿಗೆ ತೂಗಿ ಪ್ರವಾಹದ ವಿರುದ್ಧವಾಗಿ ಈಜಾಡಿದ್ರೆ ಅದು ಧೈರ್ಯ. ಎಲ್ಲರೂ ಸುಮ್ಮನಿದ್ದಾರೆ ಎನ್ನುವ ಕಾರಣಕ್ಕಾಗಿ ಉದ್ದುತ್ತ ಮಾತಾಡುತ್ತಾ, ಅರ್ಥವನ್ನು ಕಳಕೊಂಡು ಮಾತಾಡುತ್ತಾ, ಏನೇನೋ ತಲೆ ಹರಟೆ ಮಾತಾಡ್ತಾ ಇದ್ರೆ ಅದನ್ನು ಹುಚ್ಚುತನ, ಮೂರ್ಖತನ, ಅಸಂಬದ್ಧ ಹೀಗೆಲ್ಲ ವ್ಯಾಖ್ಯಾನ ಮಾಡಬಹುದು. ಸಿಕ್ಕಿದ ಅವಕಾಶ ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಅರ್ಥ ಆಯ್ತಲ್ಲ? ನನಗೆ ಗೊತ್ತುಂಟು, ವೇದಿಕೆ ಉಂಟು, ಮಾತಾಡಬಹುದು, ಏನೇನು ಮಾತಾಡಬೇಕಲ್ಲ. ಇಲ್ಲಿ ಎಷ್ಟು ಅಗತ್ಯ ಉಂಟು ಅಷ್ಟೊಂದು ಮಾತ್ರ ಮಾತಾಡ್ಲಿಕ್ಕೆ ನಮ್ಗೆ ಜನ ಬೇಕಲ್ಲ ಸ್ವಾಮಿ. ನಿಮ್ಮಂತವ್ರ ಮಾತಾಡುವ ಜನ ನನಗೆ ನಿಮ್ಮಂತವ್ರ ಜನ ಲೆಕ್ಕವ. ನನಗೆಲ್ಲ ನನಗೆ ಸರಿಸಮಾನಾದವರು, ನನಗೆ ಜೋಡಬೇಕು. ಜೋಡಿದ್ರೆ ಮಾತ್ರ ಮಾತಾಡೋದು. ನಾನು ನೀನು ಎಲ್ಲವನ್ನು ಕಳ್ಕೊಂಡಿದ್ದಿ ಅಂತ ಅರ್ಥ ಆಯ್ತು. ಯಾವುದು? ಎಲ್ಲವನ್ನು ಅಂತ ಹೇಳಿದ್ರೆ ಪ್ರತ್ಯೇಕ ಹೇಳುವಂತದ್ದಿಲ್ಲ. ಮಾನ, ಮರ್ಯಾದೆ, ಗೌರವ ಇದೆಲ್ಲ ಕಳ್ಕೊಂಡವರು ಎಲ್ಲಿ ಏನು ಬೇಕಾದ್ರೂ ಮಾತಾಡಬಹುದು. ಅವ್ರಿಗೆ ಮಾನ ಅಪಮಾನ ಸಮಾನ. ನೀನು ಎಲ್ಲವನ್ನು ಬಿಟ್ಟವಂತ ಕಳೆದ ಚಿಕ್ಕ ಶಬ್ದದಲ್ಲಿ ಮಾತಾಡಿ. ನನಗೆ ಮತ್ತೆ ಪಿಚ್ಚ ಅಂದ್ರೆ ನಾನು ಎಂತ ಮಾತಾಡ್ತೇನೆ ಅಂತ ನಂಗೆ ಗೊತ್ತಾಗುದಿಲ್ಲ. ಗೊತ್ತುಂಟಲ್ಲ? ವ್ಯವಸ್ಥೆ ಉಂಟು, ಎಲ್ಲ ವ್ಯವಸ್ಥೆ ಉಂಟು. ನೀನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಮುಂದೆ ಏನು ಎಲ್ಲವನ್ನ ಹೇಳು. ಹಾಗೆ ಕೇಳಿ ಮೆಲ್ಲ ನಿಧಾನದಲ್ಲಿ ಕೇಳಿ. ನೀವು ಮತ್ತೆ ಅಷ್ಟು ಅವಸರ ಮಾಡಿ ಕೇಳಿದ್ರೆ ಆಗ್ತದ? ಸಾಯಿ, ನಾನು ಜನ ಯಾರಂತ ಗೊತ್ತಿಲ್ಲಲ್ಲ ನಿಮ್ಗೆ. ಅದೇ ಅಸಂಬದ್ಧ. ಆರಂಭದಲ್ಲಿ ಸಾಯಿ ಅಂದ್ರೆ ವಿಷಯ ಬಿಟ್ಟು ಬಿಡಿ ಅಂತ ಅದ್ರ ಹಾಗೆ ಹೇಳ್ಬೇಕು. ನಮ್ಮೂರಲ್ಲಿ ಸಾಯಿ ಅಂದ್ರೆ ಬಿಟ್ಟು ಬಿಡುದು. ನಿಮ್ಮಲ್ಲಿ ಬೇರೆ ಉಂಟು ಅದಕ್ಕೆ. ಅದು ಆ ಶಬ್ದವೇ ಪ್ರಯೋಗಕ್ಕೆ ಉಪಯುಕ್ತವಾದಲ್ಲ. ನೀವು ನನ್ನಷ್ಟು ತಿಳಿಲಿಲ್ಲ, ಸ್ವಲ್ಪ ಓದಿಕೊಂಡು ಬರ್ಬೇಕು. ಗೊತ್ತಿಲ್ಲದಿದ್ರೆ ಇಲ್ಲಿ ಬಂದು ನನ್ನ ಹತ್ರ ಕೇಳ್ಬೇಕು. ನನಗೆ ಎಷ್ಟು ಗೊತ್ತಿಲ್ಲ ಅಷ್ಟು ನಾನು ಹೇಳಿಕೊಡ್ತೇನೆ. ಅಸಂಬದ್ಧ ನನಗೆ ಗೊತ್ತಿಲ್ಲ, ನಾನು ಮಾತಾಡುವುದಿಲ್ಲ, ನಾನು ಮಾತಾಡು. ಸಾಯಿ, ಇದು ಪಾತಾಳ ಹೌದಾ? ಅದು ಗೊತ್ತುಂಟಾ? ಯಾರಲ್ಲಿ ಕೇಳುವುದು? ನಿಮ್ಮಲ್ಲಿ ಮತ್ತೆ ಭಾಗವತ ಇದು ಪಾತಾಳ ಹೌದಾ? ಗೊತ್ತುಂಟಾ? ಈಗ ಅತಿಚಾರ ಬೇಡ. ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಇಲ್ಲಂದ್ರೆ ನಿಮ್ಮ ಹತ್ರ ಕೇಳ್ತೀನಿ. ಈಗ ಎಬ್ಬಿಸ್ಬೇಕು, ಮಲಗಿದಾರಲ್ಲ. ಹೌದು, ಇದು ಲೋಕ ಪಾತಾಳವೇ. ಭೂತಾಳ ಪಾತಾಳ. ಪಾತಾಳ ಗೊತ್ತುಂಟು ಅಂತ ಆಯ್ತು. ನನಗೆ ಕೂಡ ಗೊತ್ತುಂಟು. ನಿಮ್ಗೆ ಗೊತ್ತುಂಟು ಇಲ್ವ ಅಂತ ನಾನು ಬರೀ
ಪರೀಕ್ಷೆ ಮಾಡಿದಷ್ಟೇ. ಮಾತಾಡಬಹುದಲ್ವಾ? ಇಲ್ಲಿ ಮಧುವನ ಗೊತ್ತುಂಟಾ? ಗೊತ್ತುಂಟ ಅಂತ ಕೇಳಬೇಡ, ನಿನಗೆ ಗೊತ್ತಾಯ್ತಾ ಅಂತ ಹೇಳಿ. ನಿಮಗೆ ಗೊತ್ತುಂಟಾ ಇಲ್ಲ ಅಂತ ಹೇಳಿ, ಇಲ್ಲಾಂದ್ರೆ ನಾನು ಹೇಳ್ತೇನೆ. ಸ್ವಲ್ಪ ಗೊತ್ತಿಲ್ಲ ಹೇಳು. ನೀವೇ ನಿಮಗೆ ಗೊತ್ತಿಲ್ಲದವರಿಗೆ ಹೇಳ್ತಾರೆ, ಮತ್ತೆ ನನ್ನನ್ನು ಇಟ್ಕೊಂಡು ನೀವು ಅಲ್ಲಿ ಮಾತಾಡಿ ಬೇಡ. ಹಾಗಾದ್ರೆ ಇದು ಮಧುವನವೇ? ಇದು ಮಧುವನವೇ, ನನಗೆ ಗೊತ್ತುಂಟು. ನಾನು ನಿಮ್ಮನ್ನು ಪರೀಕ್ಷೆ ಮಾಡಿ. ನೀನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ, ನಿನ್ನ ಬಂಡವಾಳವನ್ನು ಹಾಕು. ಅದೇ ಬಂಡವಾಳವನ್ನು ಹಾಕು. ಇಲ್ಲಿಯ ಒಡೆ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ? ಒಡೆ ಅಂದ್ರೆ ಒಡೆ ತಿನ್ನುವ ಒಡೆ ಅಲ್ವ? ನಿಮ್ಗೆ ತಿನ್ನುವ ಮಲಕು ಬಿಟ್ಟು ಬೇರೆ ಗೊತ್ತಿಲ್ಲ. ಒಡೆ ಅಂದ್ರೆ ಗೊತ್ತುಂಟಾ? ಯಜಮಾನ, ನಾಯಕ. ಇಲ್ಲಿ ನಾಯಕನಲ್ಲ. ಮತ್ತೆ ಅರಸ ಅಂದ್ರೆ ಗೊತ್ತುಂಟಾ? ದರಿದ್ರ ಪಿಂಡ. ನಿನ್ನ ಅರಸ ಯಾರು ಹೇಳ್ತೀಯಾ? ನೀನು ಯಾರನ್ನು ಅರಸ ಅಂತ ಹೇಳಿದ್ರು? ಅಲ್ಲ, ನಿಮ್ಗೆ ಗೊತ್ತುಂಟಾ? ಅರಸ ಅಂದ್ರೆ ಗೊತ್ತುಂಟಾ? ಅದರ ಶಬ್ದ ಅರ್ಥ ಗೊತ್ತು ನನಗೆ. ಅರಸ, ಯಜಮಾನ, ಒಡೆಯ, ಅದರದ್ದೆಲ್ಲ ಶಬ್ದ ಅರ್ಥ ಗೊತ್ತುಂಟಾ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಅರಸು ಅದರ ಅರ್ಥ ನಿಮಗೆ ಹೇಳಿಕೊಡ್ತೇನೆ. ಹೇಳಿ. ಅರಸು ಅಂದ್ರೆ ಏನು? ಇನ್ನೂ ಹುಡುಕು, ಇನ್ನು ನೋಡು, ಇನ್ನು ಸಂಪಾದಿಸು. ಆ ವರ್ಗಕ್ಕೆ ಸೇರಿದವನ ಅರಸು, ಅವನ ಅರಸ. ಅದು ನಾನೇ. ಅದೇ ಗೊತ್ತಾಯ್ತು ನನಗೆ. ನಾನು ನಿಮ್ಮನ್ನು ಉಟ್ಕೊಂಡು ಬರೋದಲ್ಲ. ಇಲ್ಲಿ ಅರಸ ಇಸ್ಮಾಯಿಲ್ ಇದ್ದಾರಲ್ಲ, ಇಸ್ಮಾಯಿಲಿ ಮೊಹಮ್ಮದ್ ಅವರಿಗೆ ಸಿಗುತ್ತದೆ. ಇಸ್ಮಾಯಿಲಿ ಈ ಪ್ರದೇಶದಲ್ಲಿ ಆ ಹೆಸರಿನವರು ಸಿಗುವುದಿಲ್ಲ. ಓ ಪುಣ್ಯಾತ್ಮ, ಇಲ್ಲಿ ಆ ಹೆಸರಿನವರು ಬಂದರೂ ಅವರಿಗೆ ಕ್ಷೇಮ ಇರುವುದಿಲ್ಲ. ನೀನ್ ಎಂತ ಮಾತಾಡುದು ಮಾರಿ? ಇಲ್ಲೇ ಅರಸ ಇಸ್ಮಾಯಿಲಿ ಗೊತ್ತು. ನಿಮ್ಗೆ ಅದೇ ಹೇಳೋದೇ ಸಲುಗೆ ಕೊಟ್ರೆ ಯಾರ್ಯಾರು ಎಳೆದು ತಂದು ಹಾಕ್ತೇ ಇಲ್ಲಿಗೆ. ಯಾರವ ನನ್ನ ಅಪ್ಪ? ನನ್ನಪ್ಪ ಅಲ್ಲ, ಇಲ್ಲಿ ಅಪ್ಪ ಅರಸ ಇಸ್ಮಾಯಿಲಿ. ಅದು ಅಲ್ಲೂ ಸ್ವಲ್ಪ ಮುಂದೆ ಬಂದು ಇಸ್ಮಾಯಿಲಿ ಆಗ್ತದೆ. ಅದಕ್ಕೆ ನಾವು ಹೆಚ್ಚು ಅವಕಾಶ ಕೊಡುವುದಿಲ್ಲ. ಅದು ಇನ್ನು ಅಪ್ಪಿತಪ್ಪಿ ಅಂತ ಹೇಳಿ ನಾವು ಒಂದು ಬಾರಿ ಬಿಟ್ರೆ ಮತ್ತೆ ಅದೇ ಸಂಖ್ಯೆ ಹೆಚ್ಚಾದಿತ್ತು. ಅದಕ್ಕಾಗಿ ಅವಕಾಶ ಇಲ್ಲ. ಒಂದು ಬಾರಿ ಕ್ಷಮಿಸಿದ್ದೇನೆ, ಇನ್ನೊಂದು ಹಾಗೆ ಹೇಳಬೇಡ. ವೆಂಕಟರಮಣ ಮಹಾರಾಜ. ಹೌದೌದು, ಅವ್ರ ಹತ್ರ ನನಗೆ ಸ್ವಲ್ಪ ಕೆಲಸ ಅಲ್ಲ. ನಾನು ಇಷ್ಟೆಲ್ಲ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನನಗೆ ಉತ್ತಮ. ನನಗೆ ಬೇಕಾದದ್ದು ಅವರು ಹೋಗಿ ಸಾರಿ, ನಾನು ಅವ್ರ ಹತ್ರ ಹೋಗಿ